ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳಿಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ಲಲಿತಾ ಗೋವಿಂದರಾಜ್ ಅವರು. ಇವರು ಯಾವೆಲ್ಲ ಅಡುಗೆ ಮಾಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ, ತಡ ಮಾಡೋದು ಬೇಡ. ಸೊ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಕೈ ರುಚಿ ಯಾವುದು? ಇವತ್ತು ಕೈ ರುಚಿ ಸಿಂಪಲ್ ಕೈ ರುಚಿ, ಫಾಸ್ಟ್ ಕೈ ರುಚಿ. ಸಿಂಪಲ್ ಆ್ಯಂಡ್ ಫಾಸ್ಟಾ? ಓ ವೆರಿ ನೈಸ್. ಜೀರಾ ರೈಸ್. ಜೀರಾ ರೈಸ್. ಸೊ ಇದು ಮಧ್ಯಾಹ್ನದ ಊಟಕ್ಕೆ, ಬೆಳಗ್ಗೆ ಊಟಕ್ಕೂ ಆಗುತ್ತೆ, ಬೆಳಗ್ಗೆಗೂ ಆಗುತ್ತೆ, ಬ್ರೇಕ್ಫಾಸ್ಟಿಗೆ ಆಗುತ್ತೆ, ಲಂಚಿಗೆ ಆಗುತ್ತೆ, ಬಾಕ್ಸಿಗೆ ಆಗುತ್ತೆ. ಓ ವೆರಿ ನೈಸ್. ಬೇಗ ಆಗೋದು. ಸೊ ಎಲ್ರು ಈಗ ಬೇಗ ಯಾವುದಪ್ಪ ಇದು ಬೇಗ ಬೇಗ ಆಗುತ್ತೆ, ಪೇಪರ್ ಪೆನ್ ರೆಡಿ ಇಟ್ಕೊಂಡಿರ್ತಾರೆ ಅಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಶುರು ಮಾಡೋಣ. ಎಸ್, ಹೇಗೆ? ಇದಕ್ಕೆ ಫಸ್ಟ್ ಕಡಾಯಿ ಇಡುವ. ಓಕೆ, ನಂಗೊಂದು ಸ್ಪೂನ್ ಕೊಡಿ. ಈಗ ಸ್ವಲ್ಪ ಗೀ ಹಾಕೋಣ ಇದಕ್ಕೆ, ಪ್ಲಸ್ ಆಯಿಲ್ ಎರಡು ಕೂಡ ಬೇಕಾಗತ್ತೆ. ಆಯಿಲ್ ಹಾಕ್ಲಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಫಸ್ಟ್ ಗೋಡಂಬಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಮಾಡಿ ತೆಗೆದಿಟ್ಕೊಳ್ಬೇಕಾ? ಮಾಡಿ ತೆಗೆದಿಟ್ಕೊಳ್ಳೋಣ. ಲಾಸ್ಟಿಗೆ ಆ್ಯಡ್ ಮಾಡೋಣ. ಎಲ್ಲ ಹಾಕೋ ಅಷ್ಟೊತ್ತಿಗೆ ಸಾಫ್ಟ್ ಆಗಿಬಿಡುತ್ತೆ. ಓಕೆ ಓಕೆ ಓಕೆ. ನೋಡಿ ಇದಾಗಿದೆ. ಇನ್ನು ಇದಕ್ಕೆ ತಕೊಂಡ್ಬಿಡೋಣ. ಈಗ ಇದು ಕಾದಿದೆ ಅಲ್ಲ, ಇದಕ್ಕೆ ಜೀರಾ ಹಾಕೋಣ. ಇದು ಮೇನ್ ಇಂಗ್ರೀಡಿಯೆಂಟ್ ಜೀರಾ. ಜೀರಾ ರೈಸ್ ಹೆಸರಲ್ಲೇ ಇದೆ. ಸೊ ಜೀರಿಗೆ ಸ್ವಲ್ಪ ಮುಂದೆನೆ ಹಾಕಬೇಕು. 1-2 ಸ್ಪೂನ್ಸ್ ಮೇಲೆನೆ ಜಾಸ್ತಿ ಬೇಕು ಇದ್ರೆ ಚಂದ. ಇದು ನೋಡಿ ಜಸ್ಟ್ ಬೇಗ ಆಗ್ಬಿಡುತ್ತಲ್ವಾ. ಲೈಟ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ಚಿಲ್ಲಿಸ್ ಹಾಕುವ. ಓಕೆ, ಇದು ನೋಡಿ, ಇದು ಜೊತೆಲೆ ಇದು ಹಾಗೆ ಹುರ್ಕೊಂಡ್ರೆ ಸ್ವಲ್ಪ ಖಾರನೂ ಕಮ್ಮಿ ಆಗುತ್ತಲ್ವಾ? ಹೌದೌದು. ಮತ್ತೆ ಇದಕ್ಕೆ ಈರುಳ್ಳಿ, ಉದ್ದುದ್ದ ಹೆಚ್ಚಿರೋ ಈರುಳ್ಳಿ. ಕಂಪಲ್ಸರಿ ಇದು ಉದ್ದನೇ ಹೆಚ್ಚಬೇಕು, ಸ್ವಲ್ಪ ಬಾಯಿಗೆ ಸಿಗುತ್ತೆ ಅವಾಗ. ಓಕೆ, ಇದೇ ಎಷ್ಟು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾ? ಒಂದು 3/4 ಆಗಬೇಕು. ಹಾಫ್ಗಿನ್ನ ಜಾಸ್ತಿನೇ ಆಗಬೇಕು ಇದು. ಅವಾಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತಲ್ವಾ. ಹಾಗೆ ಇದು ರಾ ಅನ್ಸೋದಿಲ್ಲ ಅದು. ನೋಡಿ ಇದಾಗಿದೆ ಅಲ್ಲ, ಲೈಟ್ ಆಲ್ಮೋಸ್ಟ್ ಬ್ರೌನಿಶ್ಗೆ ಹತ್ರ ಬಂದಿದೆ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಒಂದು 1/2 ಸ್ಪೂನ್ ಅಷ್ಟು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿದ್ದು. ಇದ್ರ ಜೊತೆಗೇನೆ ಒಟ್ಟೊಟ್ಟಿಗೆ ಆಗುತ್ತಲ್ಲ, ಈರುಳ್ಳಿ ಒಟ್ಟಿಗೆನೆ. ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ರೆಡಿ ಇಟ್ಕೊಂಡಿರೋಂಥದ್ದು ಬಾಸ್ಮತಿ ರೈಸ್. 1:2 ಮೆಜರ್ಮೆಂಟ್ ಹಾಕಿ ರೆಡಿ ರೈಸ್. ಸ್ವಲ್ಪ ಅನ್ನ ಮಾಡ್ಕೊಂಡಾಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಬಿಡಿ ಬಿಡಿಯಾಗಿ ಬರುತ್ತೆ ಅದು. ಉದ್ರುದ್ರಾಗಿ. ಇದಕ್ಕೆ ನೀವು ಅನ್ನ ಬೇಯಿಸುವಾಗಲೇ ಉಪ್ಪೇನಾದ್ರೂ ಹಾಕೊಂಡಿದ್ರೆ? ಇಲ್ಲ, ಉಪ್ಪೇನು ಹಾಕಿಲ್ಲ. ಹಾಗೆ ಜಸ್ಟ್ 1 ಸ್ಪೂನ್ ಆಯಿಲ್ ಹಾಕಿ ಮಾಡಿರೋದು. ಅನ್ನ ರೆಡಿ ಇದ್ರೆ ಈ ಥರ, ಇಲ್ದಿದ್ರೆ ಒಗ್ಗರಣೆ ಹಾಕೊಂಡು ಹಾಗೇನೆ
ಅಕ್ಕಿ ಹಾಕೊಂಡು ಕೂಡ ಮಾಡೋದಾ? ಸಪ್ರೇಟೇ ಮಾಡಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲ ಬಾಯ್ಲ್ ಆದಂಗೆ ಆಗ್ಬಿಡುತ್ತೆ, ಅದು ಆನಿಯನ್ಸ್ ಎಲ್ಲ ಕ್ರಿಸ್ಪಿನೆಸ್ ಹೊರಟೋಗುತ್ತೆ. ಇನ್ನು ನೀವು ಮಾಡಬೇಕಾದ್ರೆ ಈ ಕಡೆಗೆ ರೈಸ್ ಇಟ್ಬಿಟ್ಟು ಈ ಕಡೆಗೆ ಒಗ್ಗರಣೆ ಹಾಕೊಂಡ್ರೆ ಸಾಕು. ಬಟ್ ಒಂದು 10 ನಿಮಿಷ ಮುಂಚೆನೇ ರೈಸ್ ಮಾಡಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ರೆ ಉದುರುದುರಾಗಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಈಗ ಲಾಸ್ಟಲ್ಲಿ ಸಾಲ್ಟ್ ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು. ಸೊ ಸಿಂಪಲ್ ಜಟ್ಪಟ್ ಆಗುವಂಥದ್ದು. ಹೇಳಿದ್ನಲ್ಲ, ಇದಕ್ಕೇನು ತುಂಬ ಟೈಮ್ ಬೇಡ, ತುಂಬ ಸಾಮಾನು ಬೇಡ, ಮನೆಯಲ್ಲಿರೋದ್ರಲ್ಲೇ ಮಾಡುವಂಥದ್ದು. ಸೊ ಹಾಗೆ ಈ ಥರ ಬೇಡ, ಏನಾದರೂ ಜೊತೆಗೆ ಬೇಕು ಅಂತ ಹೇಳಿದ್ರೆ ದಾಲ್ ಫ್ರೈ ಇದನ್ನೆಲ್ಲ ಮಾಡ್ಕೊಳ್ಬೋದು. ಏನು ಬೇಕಾದ್ರೂ ಸೂಟ್ ಆಗುತ್ತೆ. ವೈಟ್ ರೈಸಿಗೆ ಯಾವ್ದು ಬೇಕಾದ್ರೂ ಸೂಟ್ ಆಗುತ್ತೆ. ಸೊ ಅದು ನಥಿಂಗ್ ಬಟ್ ಇದಲ್ವಾ ಜೀರಾ ರೈಸ್. ನಮ್ಮ ಪೋಸ್ಟ್ ಮ್ಯಾನ್ ತೂರ್ ದಾಲ್ ಇದೆ, ಅದರದ್ದು ದಾಲ್ ಮಾಡ್ಕೊಂಡ್ರೆ ಆ ಕಲರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡುವ. ಓ ಎಸ್, ಈಗ ಇದಕ್ಕೆ ಅದು ಒಳ್ಳೆ ಕಾಂಬಿನೇಷನ್ ಆಗ್ಬೋದು ದಾಲ್ ಫ್ರೈ ಮಾಡಿದ್ರೆ. ನೋಡಿ, ಇದು ರೆಡಿ ಆಯ್ತು. ಇಟ್ಸ್ ರೆಡಿ. ಎಸ್, ರೆಡಿ. ಸರ್ವ್ ಮಾಡೋಣ. ಓ ಎಸ್, ನಿಮಗೆ ರೈಸ್ ಒಂದು ರೆಡಿ ಇದ್ರೆ ಮಿಕ್ಕಿದ್ದೆಲ್ಲ ನೀವು ಅದರಲ್ಲಿ ಏನು ಬೇಕಾದ್ರೆ ಆಲ್ಟ್ರೇಷನ್ಸ್ ಮಾಡ್ಕೋಬಹುದು. ಜೀರಾ ರೈಸ್ ಮಾಡ್ಬೋದು, ಸೆಸ್ವಾನ್ ರೈಸ್ ಮಾಡ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸೇ ಇದು ರೈಸ್ ಅಲ್ವಾ, ಅದು ಬಂದು ರೆಡಿ ಇದ್ರೆ ಆಯ್ತು. ಸೊ ನೀವು ಈಗ ಬೇರೆ ಬೇರೆ ಬಗೆ ಬಗೆ ಹೇಳಿ ನನ್ನ ಹಸಿವು ಜಾಸ್ತಿ ಮಾಡ್ತಾ ಇದ್ದೀರಿ. ಈಗ ಟೇಸ್ಟ್ ಮಾಡಿ. ಓ ಎಸ್, ಮತ್ತೆ ಅದನ್ನು ಮಾಡಿ. ಜೀರಾ ರೈಸ್ ಇಸ್ ರೆಡಿ ಟು ಈಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ, ಇಟ್ಸ್ ಇನ್ವೈಟಿಂಗ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡೇ ಬಿಡ್ಲಾ? ಓಕೆ, ನೋಡೇ ಬಿಡ್ತೀನಿ ನಾನು. ಟ್ರೈ ಮಾಡಿ. ಸೊ ವಿತ್ ಗೋಡಂಬಿ ಅಲ್ವಾ? ಗೋಡಂಬಿ ಟ್ರೈ ಮಾಡಿ. ನೀವು ಹೇಳಿದಾಗೆ ಆ್ಯಸ್ ಇಟ್ ಈಸ್ ಅದನ್ನೇ ನಾವು ತಿನ್ಬೋದು. ಸೊ ಏನಾದರೂ ಬೆಳಗ್ಗೆ ಬೇರೆ ಏನು ಗ್ರೇವಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇಷ್ಟೇ ಸಾಕು. ಸೊ ಹಾಗೆ ಬಾಕ್ಸ್ಗೆ ಹಾಕ್ಕೊಡ್ಬೋದು. ಸೊ ಮಧ್ಯಾಹ್ನ ಏನಾದರೂ ಜೊತೆಗೆ ನೆಂಚ್ಕೊಳ್ಳೋಕೆ ಬೇಕು ಅಂತಿದ್ರೆ ಬೇರೆ ಏನಾದರೂ ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಳ್ಬೋದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಈಸಿಯಾಗಿದೆ, ಈಸಿಯಾಗಿ ಜಟ್ಪಟ್ಟಾಗಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಏನಾದರೂ ಬೇಗ ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕು ಅಂತಲೇ ಇಲ್ಲ, ರೆಡಿಯಾಗಿದೆ ಜೀರಾ ರೈಸ್. ಸೂಪರ್ ಈಸಿ, ಟೇಸ್ಟಿ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಜೀರಾ ರೈಸ್ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಜೀರಿಗೆ, ಹಸಿಮೆಣಸು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಾಸ್ಮತಿ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಕೊನೆಯಲ್ಲಿ ಗೋಡಂಬಿ ಉದುರಿಸಿ ಸರ್ವ್ ಮಾಡಿದರೆ ಜೀರಾ ರೈಸ್ ಸವಿಯಲು ಸಿದ್ಧ. ಜೀರಾ ರೈಸ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬಂದ್ರಿ. ಇದನ್ನು ನಾನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಯೂಶಲಿ ಇಲ್ಲಿ ಪಾವ್ ಚಾಟ್ ನೋಡಿಲ್ಲ ನಾನು ಎಲ್ಲೂ ಮಾಡೋದು, ಅಲ್ಲಿ ಹೋದಾಗನೇ ನೋಡಿದ್ದು ನಾನು. ಸ್ವಲ್ಪ ಖಾರ ಮಾಡಿ ಚೆನ್ನಾಗಿರುತ್ತಲ್ವ ಇದೆಲ್ಲ ಚಾಟ್ಸ್ ಎಲ್ಲ ಸ್ವಲ್ಪ. ಸೊ ಇಮಿಡಿಯೇಟ್ ನೋಡಿದ ತಕ್ಷಣ ಚೆನ್ನಾಗಿ ಬತ್ತಿರೋ ಥರನೇ ಕಾಣ್ತಾ ಇದೆ, ಕಾಣುತ್ತಲ್ವ? ಬಟ್ ಅಲ್ಲ, ಅದು ಟೇಸ್ಟೇ ಬೇರೆ. ಅದಕ್ಕೆಲ್ಲ ನಾವು ಪಾವ್ ಭಾಜಿ ಮಸಾಲೆ ಅದನ್ನು ಹಾಕ್ತಿವಿ, ಬೇರೆ ಮಸಾಲಾಸ್ ಹಾಕ್ತಿವಿ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ನಂದಂತೂ ಅರ್ಧ ಹೊಟ್ಟೆ ತುಂಬಿತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಮಧ್ಯಾಹ್ನಕ್ಕಾಯ್ತು, ಬೆಳಗ್ಗೆಗಾಯ್ತು, ಸಂಜೆಗೆ ಬೇಕಲ್ಲ, ಒಂದು ಚಾಟ್ ಐಟಮ್ ಮಾಡುವ. ವಾ, ಸೊ ಫುಲ್ ಡೇಗೆ ಇವತ್ತು ಫುಲ್ ಪ್ರಿಪೇರ್ ಆಗಿದೆ ಅಲ್ವಾ ಸಂಜೆಗೆ? ಸೊ ಏನು ಇದೊಂದು ಗೋವಾ ಸ್ಪೆಷಲ್. ಸೊ ರೀಸೆಂಟ್ಲಿ ಗೋವಾಗೆ ಹೋಗಿ ಬಂದ್ವಿ. ಅಲ್ಲಿ 2 ಹತ್ರ ಟೇಸ್ಟ್ ಮಾಡಿದ್ವಿ. ಇದನ್ನ ತುಂಬಾ ಇಷ್ಟ ಆಯ್ತು, ಹೇಳ್ಬಿಟ್ಟು ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ವೆರಿ ನೈಸ್. ಇದಿರ್ಬೇಕಲ್ಪ, ಯಾವಾಗಲೂ ನಾವು ಟೇಸ್ಟ್ ನೋಡುವಾಗ ಸೊ ಟೇಸ್ಟ್ ನೋಡಿ ಹಾಗೆ ತುಂಬಾ ಚೆನ್ನಾಗಿದೆ ಏನಪ್ಪಾ ಅಂತ ಹಾಗೆ ಬಿಟ್ಬಿಡಬಾರ್ದು, ಏನಾದ್ರೂ ಅದನ್ನ ಕೇಳ್ಕೊಂಡು ನಾವು ಕೂಡ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಕೇಳಿ ಕಲ್ತು ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು. ಸೊ ಇಲ್ಲೂ ನಿಮಗೂ ಯಾವ ಡಿಶ್ ಇದು? ಪಾವ್ ಚಾಟ್ ಅಂತ. ಪಾವ್ ಚಾಟ್.
ಸರಿ, ಹಾಗಾದ್ರೆ ಗೋವನ್ ಸ್ಪೆಷಲ್ ಡಿಶ್ ನಿಮ್ಗೆ ಇಷ್ಟ ಆಗಿರುವಂತ ಪಾವ್ ಚಾಟ್ ಸ್ಟಾರ್ಟ್ ಮಾಡೋಣ. ಡನ್. ಈಗ ಒಂದು ಕಡಾಯಿ ಕೊಡಿ ನನಗೆ. ಓಕೆ, ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ತಗೊಳ್ಳಿ. ಫಸ್ಟ್ ಇದಕ್ಕೆ ಆಯಿಲ್ ಹಾಕ. ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗುತ್ತೆ? ಸಾಕು. ಇದಕ್ಕೆ ಫಸ್ಟ್ ನೋಡಿ ಮಸಾಲ ಸಾಕೋಣ. ನೋಡಿ ಇದರಲ್ಲಿ ಚಕ್ಕೆ ಎಲ್ಲ ಕಡಾ ಮಸಾಲ ಫುಲ್ ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಏಲಕ್ಕಿ ಇದಿಷ್ಟು ಒಟ್ಟಿಗೆ ಹಾಕೋಣ. ಫಸ್ಟಿಗೆ ಒಂಚೂರು ಸ್ವಲ್ಪ ಸಿಡಿ ಇತ್ತಲ್ವಾ ಚಂದ, ಅಲ್ಲಿವರೆಗೂ ಆದರೆ ಆಯ್ತು ಅಷ್ಟೇ. ನೋಡಿ ಇದೆಲ್ಲ ಕಾಯ್ತಲ್ಲ, ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಎಲ್ಲ ಸ್ಪ್ಲಟರ್ ಆಗ್ತಾ ಇದೆ. ತುಂಬ ಜಾಸ್ತಿನೂ ಆಗಬಾರ್ದು, ಅದೊಂಥರ ಸೀದೋದಂಗೆ ಥರ ಆಗ್ಬಿಡುತ್ತೆ. ಜಸ್ಟ್ ಒಂಚೂರು ಪಟಪಟ ಅಂದರೆ ಸಾಕಷ್ಟೇ. ನೋಡಿ ಇದಾಗ್ತಾ ಇದೆ ಅಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ಆನಿಯನ್ ಹಾಕೋಣ. ಒಂದು ಇಬ್ರಿಗೆ ಅಂದ್ರೆ ಒಬ್ರೊಬ್ರ ಲೆಕ್ಕದಲ್ಲಿ ಒಂದೊಂದು ಆನಿಯನ್ಸ್ ಹಾಕೊಳ್ಬೇಕು ಇದಕ್ಕೆ. ಎಷ್ಟು ಜನ ಇದೀವಿ ಅದ್ರ ಲೆಕ್ಕದಲ್ಲಿ ಆನಿಯನ್ ಹಾಕೊಳ್ಬೇಕು. ಇದಕ್ಕೆ ಆನಿಯನ್ನೇ ಗ್ರೇವಿಗೆ ಜಾಸ್ತಿ ಇದು ಕೊಡೋದು. ಸೊ ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಆಗ್ಬೇಕಂದ್ರೆ ಆನಿಯನ್ಸ್ ಕ್ವಾಂಟಿಟಿ ಜಾಸ್ತಿ ಮಾಡ್ಬೇಕು ಇದಕ್ಕೆ. ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಸೊ ನೀವಲ್ಲಿ ಕೇಳಿದಾಗ ಇಮಿಡಿಯೇಟ್ ನಿಮ್ಗೆ ಹೇಳ್ಕೊಟ್ರಾ? ನಾವು ಎರಡು ಹತ್ರನೇ ಇದನ್ನ ಫಸ್ಟ್ ಒಂದು ಹತ್ರ ತಿಂದ್ವಿ, ಇಷ್ಟ ಆಯಿತು. ಇನ್ನೊಂದು ಹತ್ರ ಹೋಗಿ ಮತ್ತೆ ತಿಂದ್ವಿ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಾವು ಇಲ್ಲಿ ಇರೋದಿಲ್ಲ, ಊರಿಂದ ಬಂದವರು, ಸೊ ನಾವೇನು ನಿಮ್ಮ ಬಿಸ್ನೆಸ್ಸಿಗೆ ಇದು ಮಾಡಲ್ಲ, ಬಟ್ ನಮಗೆ ಹೇಳ್ಕೊಡಿ ಇದು. ಅವ್ರು ಹೀಗೆ ಅಂತ ಹೇಳಿದ್ಮೇಲೆ ಇಮಿಡಿಯೇಟ್ ಬಂದಿದ್ದು ಮಾನೇಸನ್ನ ತರಿಸಿ ಮಾಡಿದ್ದೀನಿ ನಾನು. ಎಲ್ಲರೂ ಇಷ್ಟಪಟ್ಟಿದ್ರು ಕೂಡ. ಸೊ ಹಾಗಾಗಿ ಇಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ. ಸೊ ನಿಮ್ಮ ಈ ರೆಸಿಪಿ ಬೇರೆ ಚಾಟ್ ಕಾರ್ನರ್ಸ್ ಅಲ್ಲಿ ಕೂಡ ಆ್ಯಡ್ ಆಗುತ್ತಾ ನೋಡ್ಬೇಕೀಗ. ನೋಡಿ, ಯೂಶಲಿ ಇಲ್ಲಿ ಪಾವ್ ಚಾಟ್ ನೋಡಿಲ್ಲ ನಾನು ಎಲ್ಲೂ ಮಾಡೋದು. ಅಲ್ಲಿ ಹೋದಾಗನೇ ನೋಡಿದ್ದು ನಾನು. ಫಸ್ಟ್ ಅದು ಸ್ವಲ್ಪ ಡಿಫ್ರೆಂಟ್. ಪಾವ್ ಭಾಜಿ ತಿಂತಾ ಇದ್ವಲ್ವಾ, ಇದು ಬೇರೆನೇ ಅನಿಸ್ತು. ಸರಿ ನೋಡುವ ಅಂತೇಳಿ ಟ್ರೈ ಮಾಡಿದ್ದು, ಇಷ್ಟ ಆಯ್ತು ಕೂಡ ನನಗೆ. ನೋಡಿ ಇದು ಲೈಟ್ ಗೋಲ್ಡನ್ ಕಲರಿಗೆ ಬರ್ತಾ ಇದೆ ಅಲ್ಲ, ಆಗ್ತಾ ಇದೆ. ಇನ್ನು ಈಗ ಇದಕ್ಕೆ ಟೊಮೆಟೊ ರುಬ್ಬಿರೋಂಥದ್ದು, ಟೊಮ್ಯಾಟೊ ಪ್ಯೂರಿ ಸೇಮ್ ಕ್ವಾಂಟಿಟಿ. 2 ಈರುಳ್ಳಿ ಅಂದ್ರೆ 2 ಟೊಮೆಟೊ ರುಬ್ಬಿರೋ. ಓಕೆ, ಬೇಯಿಸಿ ಮತ್ತೆ ಮಾಡಿದಿರಾ? ಏನು ಬೇಯಿಸಿರೋದಲ್ಲ, ರಾ ಟೊಮೆಟೊನೇ ಹಾಗೆ ರುಬ್ಬಿರೋದು. ಇದರಲ್ಲೇ ಚಂದ ಕುದಿ ಇತ್ತಿದ್ದು. ಚೆನ್ನಾಗಿ ಕುದ್ದಾಗ ಇನ್ನ ಅರಮ ಚೆನ್ನಾಗಿ ಬರುತ್ತೆ ಇದು. ಓಕೆ, ಆ ರಾ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ಆಯ್ತು. ಈರುಳ್ಳಿ ಆಗ್ಬಿಟ್ಟಿರುತ್ತಲ್ಲ, ಟೊಮೆಟೊ ಬೇಗ ಆಗುತ್ತೆ. ಇದಕ್ಕೆ ನಾವು ಚೆನ್ನ ಆ್ಯಡ್ ಮಾಡುವ. ಸೊ ಕಾಬೂಲ್ ಚೆನ್ನ. ಇದು ಸ್ವಲ್ಪ ಕುದಿಬೇಕಿದೆಲ್ಲ. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಯೂಶಲಿ ಚಾಟ್ ಐಟಮ್ಸ್ಗೆ ಹೆಚ್ಚಾಗಿ ಬಟಾಣಿ ಇರುತ್ತಲ್ವಾ, ವೈಟ್ ಬಟಾಣಿ, ಅದು ಆಗುತ್ತಾ? ಸಾಕಾ ಹೇಗೆ? ಇನ್ನು ಸ್ವಲ್ಪ ಹಾಕಿ. ಸಾಕು. ಸೊ ಅದಾಗುತ್ತಾ ಅಥವಾ ಇದೇ ಆಗಬೇಕು? ಬಟ್ ಇದೇ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತು ನಮಗೆ ತಿಂದಾಗ. ನೋಡಿ ನೀವು ಕೂಡ ಬಟಾಣಿ ನಾರ್ಮಲ್ ಆಗಿ ತಿಂತಾ ಇರ್ತೀವಲ್ವಾ ಯಾವಾಗಲೂ ಮಸಾಲ ಪುರಿಯಲ್ಲಿ, ಹೆಚ್ಚಾಗಿ ಅದಕ್ಕೆಲ್ಲ ವೈಟ್ ಬಟಾಣಿ ಬಳಸ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ನಿಸ್ತು ಈ ಥರ. ಸೊ ಇದು ಟೇಸ್ಟ್ ಸ್ವಲ್ಪ ನಾವು ಚೆನ್ನ ಬತೂರ ಮಾಡ್ತಾರಲ್ಲ ಆ ಥರ ಬರುತ್ತಾ ಹೇಗೆ? ಇಲ್ಲ, ಚೆನ್ನ ಬತೂರ ಥರ ಬರೋದೇ ಇಲ್ಲ, ಬೇರೆನೇ ಬರುತ್ತೆ ಇದು. ನೋಡಿ ಫುಲ್ ಚಾಟ್ ಅಂತೂ ಹೌದು, ಸೇಮ್ ಪ್ಯೂರ್ಲಿ ರಾಜಸ್ಥಾನಿ ಚಾಟ್ ಥರನೇ ಅನ್ಸುತ್ತೆ. ಓಕೆ. ಸೊ ಇದು ಕಾಬೂಲ್ ಕಡಲೆ, ಇದನ್ನ ಬೇಯಿಸುವಾಗ ಉಪ್ಪೇನಾದ್ರೂ ಹಾಕಿದ್ರೆ? ಉಪ್ಪು ಹಾಕಿ, ಇಲ್ಲಾಂದ್ರೆ ತುಂಬಾ ಸಪ್ಪೆ ಅನ್ಸುತ್ತಲ್ಲ, ಬೇಯಿಸುವಾಗನೇ ಉಪ್ಪು ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಈಗ ನೋಡಿ ಇದು ಕುದಿತಾ ಬಂದಿದೆಲ್ಲ, ಇದಕ್ಕೆ ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಈಗ ನಾವು ಇದು ರೆಡಿ ಆಗುತ್ತೆ ನಾನು 2 ಮಿನಿಟ್ಸ್ ಅಲ್ಲಿ. ಅಷ್ಟೊತ್ತಿಗೆ ಅಲ್ಲಿ ತವ ಇಟ್ಕೊಂಡು ನಾವು ಪಾವು ಬಿಸಿ ಮಾಡ್ಕೊಳ್ಳೋಣಂತೆ. ಇದು ನೋಡಿ ಫುಲ್ ಪಾವ್ ಭಾಜಿ ಪಾವ್ ಇರುತ್ತಲ್ಲ, ಇದನ್ನ
ಜಸ್ಟ್ ಕಟ್ ಮಾಡಿ ಈಗ ಸ್ವಲ್ಪ ಗೀ ಅಪ್ಲೈ ಮಾಡೋಣ. ಕಾದಿದೆ ಹಾಕೊಳ್ಬೋದು. ಇದು ಫಸ್ಟು ಈ ಪೋರ್ಷನ್ ಒಂಚೂರು ಮಾಡಿಬಿಡೋಣ. ನೆಕ್ಸ್ಟು ಟಿಲ್ಟ್ ಮಾಡಿ ಅದನ್ನ ಮಾಡಿ. ಈ ಕಡೆ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ನೀವು ಮಾಡಿ. ಇದು ಆಗ್ತಾ ಬಂದಿದೆ. ಇದಕ್ಕೊಂದೊಂದೇ ಐಟಮ್ಸ್ ಆ್ಯಡ್ ಮಾಡ್ತಾ ಹೋಗೋಣ ಈಗ. ನೋಡಿ, ಫಸ್ಟ್ ಖಾರದ ಪುಡಿ, ಚಿಲ್ಲಿ ಪೌಡರ್. ಇದು ಆಪ್ಷನಲ್. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಕಮ್ಮಿ ಎಷ್ಟು ಕಮ್ಮಿ ಖಾರ ಹಾಕೋಬಹುದು. ಸ್ವಲ್ಪ ಖಾರ ಮಾಡಿ ಅಂತ ಹೇಳಿದ್ರೆ ಈ ತರ ಖಾರ ಚೆನ್ನಾಗಿರುತ್ತಲ್ವ ಇದೆಲ್ಲ ಚಾಟ್ಸ್ ಎಲ್ಲ ಸ್ವಲ್ಪ. ನೋಡಿ, ಇದು ಎಲ್ಲ ಪೌಡರ್ ಮಿಕ್ಸ್ ಆಗಿರೋದು. ಏನೆಲ್ಲ? ಜೀರಾ, ಚಕ್ಕೆ, ಲವಂಗ, ಆಮೇಲೆ ಕಾಳುಮೆಣಸು, ಇದಿಷ್ಟು ಮಿಕ್ಸ್ ಆಗಿರೋವಂಥದ್ದು. ಇಷ್ಟೆಲ್ಲ ನೀವು ಒಟ್ಟಿಗೆ ಪುಡಿ ಮಾಡ್ಕೊಂಡು ಪುಡಿ ಮಾಡಿರೋದು. ಆ ಸಪ್ರೇಟ್ ಏನು ಪೌಡರ್ಸ್ ಹಾಕ್ತೀವಲ್ಲ ಅದೇನು ಇಲ್ದಂಗೆ ಒಟ್ಟಿಗೆನೆ ಹಾಕೋದು ಇದನ್ನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಥಿಕ್ನೆಸ್ ಬಂದಿದೆಯಲ್ಲ, ಚೂರು ಲಿಕ್ವಿಡೈಸ್ ಆಗೋಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ತೆಗಿಯೋದಲ್ಲ? ತೆಗೀರಿ, ಅದಾಗಿದೆ ಅಲ್ಲ. ಸೊ ಇದು ಫೋಲ್ಡ್ ಮಾಡೇ ಇಟ್ಕೊಳ್ಳೋದಾ? ಹಾಂ. ಸೊ ಇಮಿಡಿಯೇಟ್ ನೋಡಿದ ತಕ್ಷಣ ಚೆನ್ನಾಗಿ ಬತ್ತಿರೋ ಥರನೇ ಕಾಣ್ತಾ ಇದೆ. ಕಾಣುತ್ತಲ್ವ? ಬಟ್ ಅಲ್ಲ, ಅದು ಟೇಸ್ಟೇ ಬೇರೆ. ಅದಕ್ಕೆಲ್ಲ ನಾವು ಪಾವ್ ಭಾಜಿ ಮಸಾಲೆ ಅದನ್ನು ಹಾಕ್ತೀವಿ, ಬೇರೆ ಮಸಾಲಾಸ್ ಹಾಕ್ತೀವಿ. ನೋಡಿ, ಅರೋಮ ಬರ್ತಾ ಇದೆನಾ? ಇದಾಗ್ತಾ ಬಂದಿದೆ ನೋಡಿ. ಸ್ವಲ್ಪ ಎಲ್ಲ ಬಾಣಲಿ ಬಿಡ್ಕೊಂತ ಬಂದಿದೆ ಅಲ್ಲ. ಸೈಡ್ ಆಯಿಲ್ ಎಲ್ಲ ಸೈಡಿಂದ ಬಿಟ್ಕೊಂಡ್ರೆ ಆಯ್ತು ಅಂದ್ರೆ ಅಲ್ಲಿಗೆ ಅದು ಆಗ್ತಾ ಬಂದಿದೆ ಅಂತ. ಈ ಕಡಲೆಯನ್ನ ಅದನ್ನ ಸ್ಮ್ಯಾಶ್ ಮಾಡಬೇಕು ಅಂತ ಏನಿಲ್ಲ, ಹಾಗೇನೆ ಸ್ಮ್ಯಾಶ್ ಏನು ಬೇಡ ಇದಕ್ಕೆ. ನಿಮಗೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಅದು ಗೊತ್ತಾಗುತ್ತೆ ಆ ಫೀಲ್. ಆಲ್ಮೋಸ್ಟ್ ಆಗಿದೆ. ಇದಕ್ಕಿನ್ನ ಸ್ವಲ್ಪ ಲಾಸ್ಟಲ್ಲಿ ಒಂಚೂರು ಗೀ ಆ್ಯಡ್ ಮಾಡುವ. ಓಕೆ, ಮೇಲಿಂದ. ಮೇಲಿಂದ ಜಸ್ಟ್ ಆ್ಯಡೆಡ್ ಫ್ಲೇವರ್ಗೋಸ್ಕರ. ನೋಡಿ, ಇದಿದೆಲ್ಲ ಯೂಶಲಿ ಪಾವ್ ಭಾಜಿನ ಏನು ಮಾಡ್ತೇವೆ ನಾವು, ಸೈಡಿಗೆ ಇಟ್ಕೊಂಡು ತಿಂತೇವೆ. ಹೌದು, ಹಾಕ್ಬಿಡೋದು. ಯೂಶಲಿ ಅವ್ರು ಮಾಡ್ಕೊಟ್ಟಿದ್ದೇನಂದ್ರೆ ಪಾವ್ ಅವ್ರು ಏನು ಮಾಡೋದೇ ಇಲ್ಲ, ಈ ತರ ಗೀ ರೋಸ್ಟ್ ಅಂತ ಫ್ರೈ ಮಾಡಲ್ಲ, ಹಾಗೇನೆ ಹಾಕೊಡ್ತಾರೆ. ಬಟ್ ನಾವು ಮನೆಗೆ ಬಂದು ಮಾಡಿದ್ದು ನಾವು ಫ್ರೈ ಮಾಡಿದ್ವಿ. ಬಟ್ ಇನ್ನು ಡಬಲ್ ಟೇಸ್ಟ್ ಬರುತ್ತಲ್ವಾ ಅದು ಮಾಡುವಾಗ. ಇದು ಮತ್ತೆ ತುಂಬಾ ಹೊತ್ತು ಇಟ್ಟು ತಿನ್ನೋ ಅಂಥದ್ದಲ್ಲ, ಇಮಿಡಿಯೇಟ್ ತಿನ್ಬೇಕು. ಇಲ್ಲಿದ್ರೆ ಪಾವ್ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ. ಚಾಟ್ ಮಸಾಲ ಹಾಕೋಣ. ಅಷ್ಟು ಸ್ವಲ್ಪ ಸ್ಪ್ರಿಂಕಲ್ ಮಾಡೋದು ಇದ್ರ ಮೇಲೆ. ಚಾಟ್ ಅಂದಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಬೇಕಲ್ವಾ, ಅದು ಇನ್ನ ಡಬಲ್ ಟೇಸ್ಟ್ ಕೊಡುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ. ಚಾಟ್ ಅಂದ ತಕ್ಷಣ ಏನೇನು ಬರೋದು, ಸೇವ್. ಪಾವ್ ಚಾಟ್ ಈಸ್ ರೆಡಿ ಟು ಈಟ್. ಓ ವಾವ್, ಸೂಪರ್, ಥ್ಯಾಂಕ್ ಯು. ಸೊ ಇದರಲ್ಲಿ ಪಾವ್ ಭಾಜಿದು ಪಾವ್ನೂ ಇದೆ, ಹಾಗೇನೆ ಚೆನ್ನಾಗಿ ಬತ್ತೂರದು ಚೆನ್ನಾಗಿ ಕೂಡ ಇದೆ. ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ. ಬಟ್ ನೋಡೋದಕ್ಕೆ ಇದು ಹೋಲ್ಸಮ್ ಮೀಲ್ ಥರನೇ ಕಾಣ್ತಾ ಇದೆ. ಹೊಟ್ಟೆ ತುಂಬ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿ ಆದಂಥ ಪಾವ್ ಚಾಟ್. ಸೊ ಡಿಫ್ರೆಂಟ್. ಇಲ್ಲಿ ಯಾವ ಚಾಟ್ ಕಾರ್ನರ್ಸಲ್ಲಿ ಇದುವರೆಗೂ ಇದು ಮಾಡಿಲ್ಲ, ತಿಂದಿಲ್ಲ. ಸೊ ನಿಮ್ಮ ಮನೇಲೂ ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಮದೇ ಆದಂಥ ಚಾಟ್ ಕಾರ್ನರ್ ಕೂಡ ಓಪನ್ ಮಾಡ್ಕೊಳ್ಬೋದು ಮನೆಯಲ್ಲೇ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾವ್ ಚಾಟ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಕ್ಕೆ, ಲವಂಗ, ಕರಿಮೆಣಸು ಹಾಗೂ ಏಲಕ್ಕಿಯನ್ನು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಈರುಳ್ಳಿಯ ಸಮ ಪ್ರಮಾಣದ ಟೊಮ್ಯಾಟೊ ಪೇಸ್ಟ್ ಹಾಕಿ ಕುದಿಸಿ. ಕುದಿ ಬಂದ ನಂತರ ಬೇಯಿಸಿದ ಕಾಬೂಲ್ ಕಡಲೆ ಸ್ವಲ್ಪ ನೀರನ್ನು ಹಾಕಿ ಕುದಿಸಿಕೊಳ್ಳಿ. ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ಪಾವನ್ನು ಮಧ್ಯದಲ್ಲಿ ತುಂಡು ಮಾಡಿ ತುಪ್ಪ ಸವರಿ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಪಾವ್ನ ಮೇಲೆ ತಯಾರಿಸಿದ ಮಸಾಲೆ ಹಾಕಿ ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಗೂ ಸೇವ್ ಉದುರಿಸಿದರೆ ರುಚಿಕರ ಪಾವ್ ಚಾಟ್
ಸವಿಯಲು ಬಲು ರುಚಿ. ಪಾವ್ ಚಾಟ್ ಗೋವಾ ಸ್ಪೆಷಲ್ ಅಲ್ವಾ? ಗೋವಾ ಸ್ಪೆಷಲ್ ಪಾವ್ ಚಾಟ್ ಟೇಸ್ಟ್ ನೋಡೋಣ. ನೋಡಿ ನೋಡಿ ತಗೊಳ್ಳಿ. ನೋಡಿ. ಸೊ ಗೋವಾದಲ್ಲಿ ತಿಂದಾಗೆ ಇತ್ತಾ ಅಥವಾ ಇಲ್ಲಿ ಏನಾದರೂ ನಮ್ಮ ಕಿಚನಲ್ಲಿ ಬಂದು ಏನಾದರೂ ಬೇರೆ ಟೇಸ್ಟ್ ಎಕ್ಸ್ಟ್ರಾ ಎನ್ಹ್ಯಾನ್ಸ್ ಆಗಿದೆ? ಯಾಕೆ ಅಂತ ಹೇಳಿದ್ರೆ ಮಾತಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಚಕ್ಕೆ ಬೇಡ ನನಗೆ, ಬೇರೆದೆಲ್ಲ ತಗೊಳ್ಳಿ. ಗ್ರೇವಿ ಇದೆ ನೋಡಿ. ಪಾವ್ ಭಾಜಿಯಲ್ಲಿ ತೆಗೆದು ಕಟ್ ಮಾಡಿ ಎಲ್ಲ ಮಾಡ್ಕೊಳ್ಬೇಕು. ಸೊ ಇದು ಹಾಗೆ ಸ್ಪೂನಲ್ಲಿ ತಿಂತಾ ಹೋಗ್ಬೋದು. ತುಂಬ ಟೇಸ್ಟಿಯಾಗಿದೆ. ಬಹುಶಃ ಈ ಒಂದು ಚೆನ್ನಾಗಿ ಈ ಒಂದು ಮಸಾಲ ಮಾಡಿದಿರಿ, ಇದು ಬೇರೆ ಚಪಾತಿ ಪೂರಿಗೂ ಕೂಡ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ತಿನ್ಬೋದು. ಜಸ್ಟ್ ಪಾವ್ಗೆ ಸೂಟ್ ಆಗೋದನ್ನ ಚಪಾತಿ ಇದಕ್ಕೆ ಸೂಟ್ ಆಗುತ್ತೆ ಅಷ್ಟೇ. ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು ಹೇಳಿದ್ರೆ ಇಮಿಡಿಯೇಟ್ ಇದು ಟೇಸ್ಟ್ ನೋಡಬೇಕು ಅಂತೇಳಿ, ಇಮಿಡಿಯೇಟ್ ಟೇಸ್ಟ್ ನೋಡಿದ್ರೆ ಅದರ ಪಾವ್ದು ಆ ಕ್ರಿಸ್ಪಿನೆಸ್ ನೀವು ಫ್ರೈ ಮಾಡಿದ್ರಿಂದ ಅದು ಕೂಡ ಸಿಗುತ್ತೆ. ಆ್ಯಂಡ್ ಸೇವ್ ಅದ್ರ ಮೇಲೆ ಕ್ರಿಸ್ಪಿ ಕೂಡ ಇದೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ. ಸೊ ಈ ಒಂದು ಎಪಿಸೋಡ್ ಯಾರಾದರೂ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ನೆಕ್ಸ್ಟ್ ಚಾಟ್ ಕಾರ್ನರ್ಸಲ್ಲಿ ಸೊ ಗೋವನ್ ಪಾವ್ ಚಾಟ್ ಇಸ್ ರೆಡಿ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ವೆರಿ ಸ್ಪೆಷಲ್ ಡಿಶ್, ಡಿಫ್ರೆಂಟ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್. ಕುಚ್ಚಲಕ್ಕಿ ನಮ್ಮ ಊರಲ್ಲಿ ಏನು ಮಾಡಬೇಕಿದ್ರು ಇಂಥ ಕುಚ್ಚಲಕ್ಕಿಯಿಂದ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಡಿಫ್ರೆಂಟ್ ಚಾಟ್ ರೆಸಿಪಿ ಕಲ್ತ್ಕೊಂಡ್ವಿ. ಅದು ಕೂಡ ಗೋದಲ್ಲಿ ಮಾತ್ರ ಇದು ಟೇಸ್ಟ್ ನೋಡಿದ್ರು ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಾನು ಕೂಡ ಇದುವರೆಗೂ ಪಾವ್ ಚಾಟ್ ಇಲ್ಲಿ ಎಲ್ಲೂ ನೋಡಿಲ್ಲ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.